ದಕ್ಷಿಣ ಕನ್ನಡ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಸಮಿತಿ ಹಾಗೂ ಮುಲ್ಕಿ ಕಿಸಾನ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಡಿಲು ಗದ್ದೆ ಉಳುಮೆ ಕಾರ್ಯಕ್ರಮ ಕಿನ್ನಿಗೋಳಿ ಸಮೀಪದ ಏಳಿಂಜೆ ಪೇರ್ಕುಂಡಿಯಲ್ಲಿ ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷ ಸುಧಾಕರ್ ಸಾಲಿಯನ್ ನೇತೃತ್ವದಲ್ಲಿ ನಡೆಯಿತು. ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಸ್ವತಃ ಟ್ರ್ಯಾಕ್ಟರ್ ಮೂಲಕ ಗದ್ದೆಯನ್ನು ಉಳುಮೆ ಮಾಡಿ ಕೃಷಿಗೆ ಚಾಲನೆಯನ್ನು ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಾಲೆಟ್ ಪಿಂಟೋ ಸ್ವತಃ ಟ್ರ್ಯಾಕ್ಟರ್ ಚಲಾಯಿಸಿ ಉಳುಮೆಯನ್ನು ಕೂಡ ನಡೆಸಿದರು. ಕಾರ್ಯಕ್ರಮದಲ್ಲಿ ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಧನಂಜಯ ಮಟ್ಟು, ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷ ಮೋಹನ್ ಗೌಡ, ಮೂಡಬಿದ್ರೆ ಕಿಸಾನ್ ಘಟಕದ ಅಧ್ಯಕ್ಷ ಸುಭಾಷ್ ಚೌಟ, ಐಕಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಯೋಗೀಶ್ ಕೋಟ್ಯಾನ್, ಮಾಜಿ ಸದಸ್ಯೆ ಪದ್ಮಿನಿ ವಸಂತ್, ತೆರೇಜಾ ಸೆರಾವೋ, ಲತಾ ಕೃಷ್ಣ, ಐಕಳ ಪ್ರಜಾಪ್ರತಿನಿಧಿ ಪಕ್ಷದ ರಿಚರ್ಡ್ ಡಿಸೋಜಾ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕೆ ಮೊದಲಾದವರು ಉಪಸ್ಥಿತರಿದ್ದರು. ಇದುವರೆಲ್ಲ ಈ ತುಳುನಾಡು ಈ ಕಾನೂನು ಬರ್ಪಿಲಕ್ಕೆ ಮಲ್ಲ ಸಹಕಾರ ಕೊಡ್ನಕ್ಲೆ ಇನಿ ಕಾಲ ಪರಿವರ್ತನೆ ಆಗ್ತದೆ. ಆ ಬಡವನ ಆರ್ಥಿಕ ಸ್ಥಿತಿ ಬದಲಾವಣೆ ಆಡಿ ఆయన ಮಗೆಲ ಇನಿ ವೀರಪ್ಪ ಮೊಯ್ಲಿನ ಕಾನೂನು ನೋಡಿದ ಹತ್ರ ಇಂಜಿನಿಯರ್ ಆಯೆ, ಡಾಕ್ಟರ್ ಆಯೆ, ಬೊಂಬಾಯಿ ಪೋಯೆ, ಇಂಡಸ್ಟ್ರಿ ಮಲ್ತೆ ఆయన ಬದಲಾವಣೆ ಆಡಿ ಇನಿ ಕಂಡ ಸಾಗುವಳಿ ಮಲ್ಪನಕ್ಲೆ ಕಮ್ಮಿ ಆಂಡೆ ಆಂಡ ಇನಿ ಆಧುನಿಕ ಕೃಷಿ ಪದ್ಧತಿ ಬರ್ತದೆ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಿಪ್ಪನಂಚಿನ ಸಂದರ್ಭಗಳು ಈ ರಾಜ್ಯಡು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಪೂಜ್ಯ ಕಾವಂದರನ ಯೋಜನೆಯ ಮುಖಾಂತರ ಸರಕಾರೊಡ್ಡೆ ಟ್ರ್ಯಾಕ್ಟರ್, ಟಿಲ್ಲರ್, ಬಾರ್, ಕೈ ಕೊಯ್ಪಿನ ಮಿಷನ್, ನೇಜಿ ನಡಪಿನ ಮಿಷನ್ ಪೂರ ಬಾಡಿಗೆದ ಮುಖಾಂತರ ಕೊರ್ಪುನಂಚಿನ ವ್ಯವಸ್ಥೆ ಮಾಡ್ತಾರೆ. ಇನಿ ಆ ಯೋಜನೆ ಉಂತೆ ನೆನಗುದಿಗೆ ಬುಂಡಲ ಪೂಜ್ಯ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆರೆ ಗಟ್ಟಾಡ್ದ ಪೂರ ಕೈ ಕೊಯ್ಪಿನ ಮಿಷನ್, ನೇಜಿ ನಡಪಿನ ಮಿಷನ್, ಇನ್ನು ಬೇರೆ ಬೇರೆ ರೀತಿಯ ಆ ಮಿಷನರಿಯನ್ನು ಪೂರ ಈ ತುಳುನಾಡಿಗೆ ತರ್ಪಡಾದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖಾಂತರ ಕೃಷಿಗೆ ಮಲ್ಲ ಚಾಲನೆ ಕೊರಿಯುತ್ತೆ.